ಮಾಸ್ಕ್ ನಿಮಗೆ ಮಾಸ್ಕ್. ಮಂಗಳೂರು ಇವರ ವತಿಯಿಂದ ಇವತ್ತು ನೇತ್ರ ತಪಾಸಣಾ ಶಿಬಿರ ಮತ್ತು ನೇತ್ರದಾನ ಅಭಿಯಾನ ಕಾರ್ಯಕ್ರಮ ನೆರವೇರಲಿದೆ. ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ. ಗಣಪತಿಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ ಮಹಾದೇವಸುತಂ ಮಹಾದೇವಸುತಂ ಗುರುಗುಹನುತಂ ಮಹಾದೇವಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕದಿ ಪ್ರಿಯಂ ಮಹಾಕಾವ್ಯ ನಾಟಕದಿ ಪ್ರಿಯಂ ಮೂಷಿಕ ವಾಹನ ಮೋದಕ ಪ್ರಿಯಂ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ. ಸ್ವಾಗತ ಭಾಷಣ ಮಾಡಲಿದ್ದಾರೆ ಡೆಪ್ಟಿ ಕಮಾಂಡೆಂಟ್ ದಕ್ಷಿಣ ರಕ್ಷಕ ದಳ ಮತ್ತು ಜಿಲ್ಲಾ ಪೌರ ರಕ್ಷಣಾ ಪಡೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಲಯನ್ಸ್ ಕ್ಲಬ್ ಮಂಗಳೂರು ಮತ್ತು ಮಾನವ ಹಕ್ಕುಗಳ ಮಹಾಮೈತ್ರಿ ಹಾಗೂ ಪ್ರಸಾದ ನೇತ್ರಾಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸಹಕಾರದೊಂದಿಗೆ ನಮ್ಮ ನೇತ್ರ ತಪಾಸಣಾ ಶಿಬಿರ ಮತ್ತು ನೇತ್ರದಾನ ಅಭಿಯಾನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟನೆ ಮಾಡಲಿರುವ ಹಾಗೂ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸುವಂಥ ಸನ್ಮಾನ್ಯ ಡಾಕ್ಟರ್ ಭರತ್ ಶೆಟ್ಟಿ ಭಾಯಿ, ಮಾನ್ಯ ಗೌರವಾನ್ವಿತ ಶಾಸಕರು, ಮಂಗಳೂರು ಉದಾನ ವಿಧಾನಸಭಾ ಕ್ಷೇತ್ರ, ಇವರನ್ನ ಎಲ್ಲ ರಾಜ್ಯ ಇಲಾಖೆ ಪರವಾಗಿ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿ ಪರವಾಗಿ ಹಾಗೂ ಮಾನವ ಹಕ್ಕು ನೀತಿ ಎಲ್ಲ ಹಾಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತ ಡಾಕ್ಟರ್ ಮೂವಿ ಮಂಚುವಂತರು, ಸಮಾಜ ಜಿಲ್ಲಾ ಮಂಗಳೂರು ಹಾಗೂ ಮುಖ್ಯ ಕೂಡ ನಾನು ಸಭೆಯಲ್ಲಿ ಅವರನ್ನು ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆ ಇವತ್ತು ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸುವಂತಹ ಲಯನ್ಸ್ ಕ್ಲಬ್ಬಿನ ಪ್ರಾಂತ್ಯ ಅಧ್ಯಕ್ಷರಾಗಿದ್ದ ಉಮೇಶ್ ಬಾಬು ಕೂಡ ಇದ್ದಾರೆ. शत्रुबुद्धि विनाशाय दीपज्योतिर्नमोस्तुते दीपज्योतिर्नमोस्तुते दीपं ज्योतिर्परब्रह्म दीपज्योतिर्जनार्दन दीपो हरतु मे पापं दीपज्योतिर्नमोस्तुते शुभं कुरु त्वं कल्याणम् आरोग्यं धनसम्पदा शत्रुबुद्धि विनाशाय दीपज्योतिर्नमोस्तुते. ವತಿಯಿಂದ ಬಹುಶಃ ಈ ಸ್ಥಳದಲ್ಲಿ ಬೇರೆ ಬೇರೆ ರೀತಿಯಾದ ಕಾರ್ಯಕ್ರಮಗಳನ್ನು ಹೋಮ್ ಗಾರ್ಡ್ಸ್ ಕಮಾಂಡೆಂಟ್ ಆದ ಡಾಕ್ಟರ್ ಮುರಳೀಮನವರವರು ಬಹಳ ಮುತುವರ್ಜಿಯಿಂದ ಹಲವಾರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಾರೆ. ಬಹುಶಃ ನನ್ನ ಕ್ಷೇತ್ರದಲ್ಲಿ ಅವರ ಆಫೀಸ್ ಇರೋದ ಕಾರಣಕ್ಕಾಗಿ ನನಗೊಂದು ಅವಕಾಶ ನಿಮ್ಮ ಈ ಕಾರ್ಯಕ್ರಮವನ್ನು ಹೊಂದಿಸ್ಕೊಳ್ಳಿಕ್ಕೆ. ಅದೇ ಸಮಯದಲ್ಲಿ ನಾನು ಲಯನ್ಸ್ ಕ್ಲಬ್ನವರು ಮಾಡ್ತಿರುವಂತಹ ಜನಪರ ಕಾರ್ಯಕ್ರಮಗಳ ಬಗ್ಗೆ ನಾನು ಮೆಚ್ಚುಗೆಯನ್ನು ಸೂಚಿಸಲೇಬೇಕಾಗಿದೆ. ನನ್ನ ಕಾರ್ಯಕ್ಷೇತ್ರದಲ್ಲಿ 2-3 ಕೆಲಸಗಳನ್ನು ನಾನೇ ಬಂದು ಉದ್ಘಾಟನೆ ಮಾಡಿಸಿದ್ದೇನೆ. ಹಾಗಾಗಿ ನಿಮ್ಮ ಈ ಸಮಾಜಮುಖಿ ಕಳಕಳಿಯಿಂದಾಗಿ ಸರ್ಕಾರದ ಎಷ್ಟೋ ಸಮಸ್ಯೆಗಳು ಸಣ್ಣ ಸಣ್ಣ ಮಟ್ಟದಲ್ಲಿ ಅಲ್ಲಿ ಸಾಲ್ವ್ ಆಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲದಕ್ಕೂ ಸಹ ಸರ್ಕಾರದಿಂದ ದೊಡ್ಡ ಜನಸಂಖ್ಯೆಯ ಕಾರಣಕ್ಕೆ ಎಲ್ಲನ್ನು ಮುಟ್ಲಿಕ್ಕೆ ಕಷ್ಟ ಆಗ್ತದೆ. ನಡುವಲ್ಲಿ ನಮ್ಮ ಪ್ರಸಾದ್ ನೇತ್ರ ಅಂತವರು ಸಹ
ಉಚಿತ ಶಿಬಿರ ಮಾಡ್ತಾರೆ, ಉಚಿತ ಕನ್ನಡಕ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಕ್ಷೇತ್ರದಲ್ಲಿ ಒಂದು 3-4 ಕಡೆಗಳನ್ನು ಇವಾಗಲೇ ಅವರ ಮೂಲಕ ಮಾಡಿಸಿದ್ದೇನೆ. ಅವ್ರಿಗೆ ಸಹ ಈ ಸಮಾಜದ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮತ್ತು ನೀವೆಲ್ಲರೂ ಸಹ ಇಲ್ಲಿ ಹೋಮ್ ಗಾರ್ಡ್ಸ್ನವರ ಕನ್ನಡಕ ಕೊಡೋದು ಅಥವಾ ನೇತ್ರ ಚಿಕಿತ್ಸಾ ಅಥವಾ ನೇತ್ರ ತಪಾಸಣಾ ಶಿಬಿರ ಮಾಡಿ ಯಾರಿಗೆಲ್ಲ ಅವಶ್ಯಕತೆ ಉಂಟು, ಕೆಲವರ ಸತಿ ಗೊತ್ತಿರೋದಿಲ್ಲ, ಸ್ವಲ್ಪ ಮಟ್ಟದಲ್ಲಿ ಸಮಸ್ಯೆಗಳಿರ್ತದೆ, ನಮಗೆ ಗೊತ್ತಿರೋದಿಲ್ಲ. ಅದು ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಅದನ್ನು ಸಹ ಕಂಡಿರ್ತಾರೆ ಮತ್ತು ಕನ್ನಡಕವನ್ನು ಕೊಡುವಂಥ ದೊಡ್ಡದಾದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಳ್ಳೆಯ ಒಂದು ಅಗತ್ಯ ಉಂಟು. ಇದರಲ್ಲಿ ಬಹಳ ಮುಖ್ಯ ಅಂತ ಹೇಳಿದರೆ, ಒಂದು ನಾವು ತಪಾಸಣಾ ಶಿಬಿರದ ಮೂಲಕ ನಮಗೇನು ಅಗತ್ಯ ಉಂಟು ಅದನ್ನು ಮಾಡಿಸ್ಕೊಡೋದು ಒಂದರಿಗೆ, ಈ ನೇತ್ರದಾನ ಅಭಿಯಾನ ಏನೊಂದು ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾದೊಂದು ವಿಷಯ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮಾತ್ರ ಈ ಅಂಗಾಂಗ ದಾನ ಮಾಡುವ ಒಂದು ಸಿಸ್ಟಮ್ ಏನಿದೆ ಅದು ಒಂದು 5% 2% ಸಹ ಇಲ್ಲ ಇಡೀ ಪಾಪ್ಯುಲೇಷನ್ಗೆ ಕಂಟ್ರೋಲ್ ಮಾಡಿದೆ, ಕಂಪೇರ್ ಮಾಡಿದೆ. ಬೇರೆ ಬೇರೆ ದೇಶಗಳಲ್ಲಿ ಈ ಅಂಗಾಂಗ ದಾನ ಸತ್ತ ನಂತರ ನಮ್ಮ ಅಂಗಾಂಗಗಳನ್ನು ದಾನ ಮಾಡುವಂಥದ್ದು ವ್ಯವಸ್ಥೆ ಇರ್ತದೆ. ದೊಡ್ಡ ರೀತಿಯಲ್ಲಿ ದೊಡ್ಡ ದೇಶವಾದ ಕಾರಣ ಎಲ್ಲ ಸಂಘ ಸಂಸ್ಥೆಗಳು ಈ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಸಹ ನಾವು ನಮಗೊಂದು ತಕ್ಕದಾದ ಒಂದಿಷ್ಟು ಪರ್ಸೆಂಟೇಜ್ ಬಂದರೆ ಒಳ್ಳೇದಂತ ಹೇಳ್ತೇವೆ, ಆ ಮಟ್ಟಕ್ಕೆ ಇನ್ನೂ ಸಹ ಬರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಂಗದಾನ ಮಾಡಲಿಕ್ಕೆ ಒಂದು ಆ ವಿಷಯವನ್ನು ಮಾತಾಡಿದಾಗನೇ ಹೆದರುವಂಥವ್ರು ಜಾಸ್ತಿ. ನಾ ಸತ್ತ ಮೇಲೆ ನಾ ಸಾಯ್ತೇನೆ ಎಂಬಂಥ ವಿಷಯನೇ ಫಸ್ಟಿಗೆ ಬರ್ತದೆ. ಹುಟ್ಟಿದವ ಸಾಯಲೇಬೇಕು ಗೊತ್ತೇ ಉಂಟು, ಆದರೆ ಸತ್ತ ಮೇಲೆ ಸಹ ನಮ್ಮ ಅಂಗಾಂಗಗಳು ಯಾರಾದರೂ ದಾನ ಆಗಿ ಯಾರಿಗಾದರೂ ಉಪಯೋಗ ಆಗುವುದಾದರೆ ಬಹಳ ನಾವು ಜೀವನದಲ್ಲಿ ಸ್ವಲ್ಪ ದಿನ ಸತ್ತಾಗ ಸ್ವಲ್ಪ ದಿನ ನೆನಪಿಡ್ತಾರೆ, ಆಮೇಲೆ 1-2 ವರ್ಷ ಆದಾಗ ನೆನಪು ಬಿಡ್ತಾರೆ. ನೆನಪಿರುವುದಿಲ್ಲ ಯಾರಿಗೆ ಸಹ, ಎಷ್ಟೇ ಏನೇ ಮಾಡಿದ್ರು ಆ ರೀತಿ ಜನ ನೆನಪು ಬಿಡುವುದಿಲ್ಲ. ಆದರೆ ಅಂಗಾಂಗ ದಾನ ಮಾಡಿದರೆ ಖಂಡಿತ ಯಾರಿಗಾದರೂ ಒಬ್ಬ ಸಹಾಯ ಆಗ್ತದೆ. ಅಟ್ಲೀಸ್ಟ್ ಅವ ಯಾರಿಗೆ ಸಿಕ್ಕಿದೆ, ನಿಮ್ಮ ಹೆಸರು ಗೊತ್ತಿಲ್ಲದಿದ್ರು ಸಹ ಯಾರು ದಾನ ಮಾಡಿದ್ದಾನೆ ಅವನ ಹೆಸರನ್ನು ಬಹುಶಃ ಜೀವನ ಪರ್ಯಂತ ಅವರು ನೆನಪಿಸಿಕೊಳ್ಳುವಂಥ ಒಂದು ಸಾಧ್ಯತೆಗಳು ಉಂಟು. ಹಾಗಾಗಿ ಒಬ್ಬನ ಕಣ್ಣು ಬಂದಾದರೆ ಅದರಲ್ಲಿ ಬೇರೆ ಬೇರೆ ಅಂಗಗಳನ್ನು ದಾನ ಮಾಡಲಿಕ್ಕೆ ಸಹ ಅವಕಾಶ ಉಂಟು. ಕಿಡ್ನಿ ಇರ್ಬೋದು, ಲಿವರ್, ಬೇರೆ 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 ಅಂಗಗಳನ್ನು ದಾನ ಮಾಡಲಿಕ್ಕೆ ಸಹ ಮೆಡಿಕಲ್ ಫೀಲ್ಡಲ್ಲಿ ಅವಕಾಶ ಉಂಟು. ಇವತ್ತು ನೇತ್ರದಾನದ ಅಭಿಯಾನ ನಾವು ಮಾಡ್ತಾ ಇದ್ದಾರೆ. ಯಾರು ಸಹ ನಿಮ್ಮ ಕಣ್ಣನ್ನು ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಸಮಯದ ನಂತರ ಸರಿಯಾದ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಕಣ್ಣುಗಳಿದ್ದರೆ ನಮ್ಮ ದೇಹದ ನಮ್ಮ ಜೀವನದ ನಂತರ ಯಾರಿಗಾದ್ರೂ ಕೊಡುವ ಒಂದು ಅವಕಾಶ ನಮಗಿದ್ದು ಒಳ್ಳೆಯದಂಥ ಅವಕಾಶ. ಬಹುಶಃ ನಾನು ಬರಲಿಕ್ಕಿಂತ ಮುಂಚೆ ನನ್ನ ಹೆಸರನ್ನೆಲ್ಲ ಫಿಲ್ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ಕಂಪಲ್ಸರಿಯಾಗಿ ಕೊಡಲೇಬೇಕಂತ ಹೇಳಿದ್ದಾರೆ. ಬಹುಶಃ ನಾನು ಇದು 3ನೇ ಬಾರಿಗೆ ಕೊಡೋದು. ಹಾಗೆ ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಬಹುಶಃ ಇದನ್ನು ನೋಡಿ ಬೇರೆ ಯಾರಾದರೂ ಅದರಿಂದ ನೋಡಿ ನಾನು ಸಹ ಕೊಡ್ತೇನೆ ಅಂತ ಮುಂದೆ ಬಂದರೆ ಬಹುಶಃ ಇವತ್ತು ನಾನು ಮಾಡಿದ ಸಾರ್ಥಕತೆ ಆಗಬಹುದು ಆ ಕೆಲಸದಿಂದಾಗಿ. ನೀವೆಲ್ಲರೂ ಸಹ ಯಾವುದೇ ಸಂಕೋಚ ಪಡದೆ ನಿಮ್ಮ ಸಮಯದ ನಂತರ, ನಿಮ್ಮ ಜೀವನದ ನಂತರ ನಿಮ್ಮ ಕಣ್ಣುಗಳನ್ನು ಅಥವಾ ಬೇರೆ ಅಂಗಗಳನ್ನು ಬೇರೆಯವರಿಗೆ ದಾನ ಮಾಡುವಂಥ ಅಭಿಯಾನದಲ್ಲಿ ತೋಡಿಸಿಕೊಂಡು ಸಮಾಜಕ್ಕೆ ಸಹ ಒಂದು ಮಾದರಿಯಾಗಿ ಬೆಳೆಯುವಂಥ ಒಂದು ಸಂಸ್ಥೆ ಹೋಮ್ ಗಾರ್ಡ್ಸ್ನವರು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟು, ಪೊಲೀಸರಿಗಿಂತ ಕಮ್ಮಿ ಏನಿಲ್ಲ. ನೀವು ಅಷ್ಟೇ ಕೆಲಸವನ್ನು ಮಾಡ್ತಿದ್ದೀರಿ, ಗೊತ್ತುಂಟು. ಕೊರೋನಾದ ಟೈಮ್ನಲ್ಲಂತೂ ಭಾಳ ಮುಂಚೂಣಿಯಲ್ಲಿ ನಿಂತ್ಕೊಂಡು ನೀವು ಆಚೆ ಪೊಲೀಸು ಅಲ್ಲ, ಈಚೆ ಇದು ಅಲ್ಲ ಆಗದಿದ್ದು ಆದರೂ ಸಹ ನೀವು ಒಂದು ಒಳ್ಳೆ ರೀತಿಯಿಂದ ಕೋವಿಡ್-19ನ ಸಂಕಷ್ಟದಲ್ಲಿ ಸರ್ಕಾರದೊಂದಿಗೆ, ಚುನಾಯಿತ ಜನಪ್ರತಿನಿಧಿಗಳೊಂದಿಗೆ, ಪೊಲೀಸ್ ಇಲಾಖೆಗಳೊಂದಿಗೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ನೊಂದಿಗೆ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಹೆಸರನ್ನು ಬಹುಶಃ ನೀವೆಲ್ಲರೂ ಸಹ ಈ ನೇತ್ರದಾನದ ಅಭಿಯಾನದಲ್ಲಿ ತೋಡಿಸ್ಕೊಂಡ್ರೆ ಮತ್ತೂ ಸಹ ಒಂದು ಒಳ್ಳೆಯ ಹೆಸರು ಬರ್ತದೆ ನಿಮಗೆಲ್ಲರೂ ಸಹ. ಹೇಳ್ತಾ ಶಾಸಕನಾಗಿ ನನಗೆ ಸಹ ಹೆಮ್ಮೆ ಉಂಟು. ನಿಮ್ಮ ಕೆಲಸ ಒಳ್ಳೆ ರೀತಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಬೇರೆ ಕಡೆ ಎಲ್ಲ ಏನಾಗ್ತದೆ ಅಂತಂದರೆ ಹೋಮ್ ಗಾರ್ಡ್ಸ್ ವಿಷಯ ಬಂದಾಗ ರಾಜಕೀಯನೇ ಜಾಸ್ತಿ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ನಾವು ನೋಡಿದಾಗೆ ಹೋಮ್ ಗಾರ್ಡ್ಸ್ ಅಂದರೆ ಯಾವ ಕೆಲಸಕ್ಕಾಗಿ ಹೋಮ್ ಗಾರ್ಡ್ಸ್ ಇದ್ದಾರೆ, ಅದರ ಅಧಿಕಾರಿಗಳಿದ್ದಾರೆ, ಅದೇ ರೀತಿಯಲ್ಲಿ ಹೋಗ್ತಿರುವಂಥ ಒಂದು ಸಂಸ್ಥೆ. ಡಾಕ್ಟರ್ ಮುರಳೀಮನವರನ್ನು ಹೇಳಿದ್ರು ಕೊನೆಯ ವ್ಯಕ್ತಿ ಅಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ, ಶಾಸಕನಾಗಿ ಖಂಡಿತ ನಿಮ್ಮೊಂದಿಗೆ ಯಾವ ಕೆಲಸದಲ್ಲೂ ಸಹ ಕೈ ಜೋಡಿಸಿಗೆ ಸಿದ್ಧನಿದ್ದೇನೆ. ಹಾಗೆ ಲಯನ್ಸ್ ಕ್ಲಬ್ನ ನೀವು ಯಾವ ಕಾರ್ಯಕ್ರಮಗಳಿದ್ದರೂ ಶಾಸಕನಾಗಿ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ. ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅವರ ವತಿಯಿಂದ ಸಹ ಒಳ್ಳೆ ರೀತಿಯ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮೆಲ್ಲ ಒಳ್ಳೆ ರೀತಿಯ ಒಂದು ವ್ಯವಸ್ಥೆಗೆ ಬರ್ತಾ ಇದ್ದಾರೆ. ನಿಮ್ಮಿಂದ ಸಹ ಒಳ್ಳೆ ಸಮಾಜಮುಖಿ ಕಾರ್ಯಕ್ರಮಗಳು ಅಥವಾ ಆಲೋಚನೆಗಳು ಜನರಿಗೆ ತಲುಪಿಸುವಂಥ ಕೆಲಸ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನೇತ್ರದಾನ ಮಾಡಲಿಕ್ಕೆ ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು.
ಲಯನ್ಸ್ ಕ್ಲಬ್ ಲಯನ್ ಉಮೇಶ್ ಪ್ರಭು ಅವರನ್ನು ಕೇಳಿಕೊಳ್ಳುತ್ತೇನೆ. ನೇತ್ರದಾನ ನಮ್ಮ ಲಯನ್ಸ್ ಇದರದ ಫಸ್ಟ್ ಧ್ಯೇಯ ವಾಕ್ಯವೇ ಸೈಟ್ ಫಸ್ಟ್. ಯಾಕೆಂದರೆ ಕೋಟ್ಯಾಂತರ ಮಂದಿ ನಮ್ಮ ಜಗತ್ತಿನಲ್ಲಿ ಕಣ್ಣಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕಣ್ಣು ಇಲ್ಲದಿದ್ದರೆ ಏನು ಒಂದು ಹೆಜ್ಜೆಯನ್ನು ಇಡಲಿಕ್ಕೆ ಬರೋದಿಲ್ಲ. ಕಣ್ಣು ಇಲ್ಲದಿದ್ದರೆ ಒಂದು ಹೆಜ್ಜೆ ಇಡಬೇಕಾದ್ರೆ ಬೇರೆಯವರ ಸಹಾಯ ಬೇಕಾಗ್ತದೆ. ನಮಗೆ ಸಣ್ಣಿರುವಾಗ ನಮ್ಮ ಅಪ್ಪ ಅಮ್ಮ ಎಲ್ಲ ಕನ್ನಡಕ ಆಗುವಾಗ ನಾವು ಆಶ್ಚರ್ಯ ಪಡೋದು, ಏನು ಅಪ್ಪ ಇವರೆಲ್ಲ ಕನ್ನಡಕ ಆಗ್ತಾರೆ, ನಮಗೆ ಇಷ್ಟಿಷ್ಟು ಚಿಕ್ಕ ಅಕ್ಷರ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ, ಇವರಿಗೇನು ಕನ್ನಡಕ ಹೇಳಿ ಆ ಒಂದು ಮನಸ್ಸಲ್ಲಿ ಬರ್ತಾ ಇತ್ತು. ಬಟ್ ನಾವು ಅದೇ ವಯಸ್ಸಿಗೆ ತಲುಪುವಾಗ ಆ ಕಣ್ಣಿನ ಸಮಸ್ಯೆ ಎದುರಾದಾಗ, ಈಗ ಮೊನ್ನೆ ತಾನೇ ನಾನು ತಪಾಸಣೆಗೆ ಹೋಗ್ಬೇಕು ಹೇಳಿ ಒಂದು ಆಲೋಚನೆ ಮಾಡಿದ್ದೆ. ಅಷ್ಟರೊಳಗೆ ನಮ್ಮ ಹೋಮ್ ಗಾರ್ಡ್ನವರು, ನಮ್ಮ ಪ್ರಸನ್ನವರು ಇದೊಂದು ಆಯೋಜಿಸಿದ್ದಾರೆ. ಸೊ ನನಗೆ ಪ್ರಸಾದ್ ನೇತ್ರಾಲಯಕ್ಕೆ ಭೇಟಿ ಕೊಡುವ ಒಂದು ಅವಕಾಶ, ನಾನು ಅಲ್ಲಿ ಪಕ್ಕದಲ್ಲಿ ಮಂಡಪದಲ್ಲಿ ವಾಸಿಸ್ತಾ ಇದ್ದರೆ 2 ದಿವಸದಲ್ಲಿ ನಿಮ್ಮಲ್ಲಿ ನಾನು ಬರಬಹುದು. ಅಂದರೆ ನೇತ್ರದಾನ ಸತ್ತನಂತರ ಕೊಡುವುದಾದರೂ ನಾವು ನೇತ್ರದಾನದ ಏನು ಒಂದು ನಾವು ಬರೆದು ಕೊಡ್ತೇವೆ ಅಸೋಸಿಯೇಷನಿಗೆ, ನಮ್ಮ ಮನೆಯವರಿಗೂ ಅದರ ಬಗ್ಗೆ ಮಾಹಿತಿ ಕೊಡಬೇಕು. ಯಾಕೆಂದರೆ ಬರೀ ನಾವು ಸೈನ್ ಹಾಕಿ ಬಿಟ್ಟರೆ ನೇತ್ರದಾನ ಆಗೋದಿಲ್ಲ. ಆ್ಯಕ್ಚುಲಿ ನಾವು ಹೋದ ಮೇಲೆ ಸಂಬಂಧಪಟ್ಟ ಆಸ್ಪತ್ರೆಗೆ ಡಾಕ್ಟರ್ಸ್ಗೆ ಹೇಳಿ ಅದು ಬಂದು ಏನು ವಾರಂಟಿನ ಒದಗಿಸಿ ಕೊಂಡು ಹೋದ ಮೇಲೆ ಆ ನೇತ್ರದಾನಕ್ಕೆ ಒಂದು ಪರಿಗಣನೆ ಬರ್ತದೆ. ಸುಮ್ಮನೆ ನಾವು ಸೈನ್ ಹಾಕಿ ಕೊಟ್ಟು ಅದು ಪೇಪರ್ ಎಲ್ಲಿಯೋ ಹೋಗೋದು ಯಾರಿಗೂ ಗೊತ್ತಿಲ್ಲ, ನೇತ್ರದಾನಕ್ಕೆ ಏನು ಬರೆದು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಈ ಥರ ಇರುವಾಗ ಸೊ ದೇರ್ ಮಸ್ಟ್ ಬಿ ಎ ಫಾಲೋ ಅಪ್ ಆ್ಯಂಡ್ ಪೀಪಲ್ ಅಟ್ ಹೋಮ್ ಶುಡ್ ನೋ ದ್ಯಾಟ್. ಸೊ ನಮ್ಮ ಹೋಮ್ ಗಾರ್ಡ್ಸ್ನವರು ರಕ್ತದಾನದಲ್ಲಿ ಮುಂದಿದ್ದಾರೆ, ಈಗ ನೇತ್ರದಾನದಲ್ಲೂ ಮುಂದೆ ಬರ್ತಾ ಇದ್ದಾರೆ. ಇದು ಒಂದು ತುಂಬ ವಿಷಯ. ನಾನು ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿರುವಾಗ ನಮ್ಮ ಮುರಳೀಧರನವರ ಜೊತೆಯಲ್ಲಿ ಇದೇ ಕೋಣೆಯಲ್ಲಿ ಒಂದು ಕಡಿಮೆ ಪಕ್ಷ 2-3 ಸಮಾರಂಭ ಇಲ್ಲಿ ಮಾಡಿದ್ದೇನೆ, ಮತ್ತು ಬೇರೆ ಕಡೆ ಒಂದು 5-6 ಮಾಡಿದ್ದೇನೆ. ಸೊ ನಮ್ಮ ತುಂಬ ಒಡನಾಟ ಇತ್ತು ನಮ್ಮ ಮುರಳಿ ಮನೋಹರ ಜೊತೆಗೆ. ಮತ್ತು ನಮ್ಮ ಲಯನ್ ಪ್ರಸನ್ನ ಕುಮಾರ್ ಹ್ಯೂಮನ್ ರೈಟ್ಸ್ ಫೆಡರೇಷನ್ ಅಧ್ಯಕ್ಷರು ನಮ್ಮ ಒಂದು ಮೆಂಬರ್ ಆಗಿ ಇದ್ದಾರೆ ಹೇಳಿದರೆ ನಮಗೆ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಯಾಕೆಂದರೆ ಲಯನ್ಸಲ್ಲಿ ಎಲ್ಲ ಥರದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿರುವವರು ಲಯನ್ಸ್ ಕ್ಲಬ್ಬಲ್ಲಿ ಇದ್ದರೆ ನಮ್ಮ ಸೇವಾ ಚಟುವಟಿಕೆಗಳಿಗೆ ತುಂಬ ಸಹಾಯ ಆಗ್ತದೆ. ಯಾಕೆಂದರೆ ಈಗ ನೋಡಿ, ಈಗ ನಮ್ಮ ಭರಚಡಿಯವರು ಬಂದರು, ನಮ್ಮ ಶಾಸಕರು ಮಂಗಳೂರು ಉತ್ತರ ಶಾಸಕರು ಮೊನ್ನೆ ತಾನೇ ಇಲ್ಲಿ ಪದವಿನಗಡಿಯಲ್ಲಿ ನಮ್ಮ ಲಯನ್ಸ್ ವತಿಯಿಂದ ಇನ್ನೊಂದು ಪ್ರಾಂತ್ಯದಿಂದ ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಯಿತು. ಅದು ಪಕ್ಕದ ಸಭಾಭವನದಲ್ಲಿ ಭರಚಡಿಯವರು ಬಂದಿದ್ದರು. ಅಂದರೆ ನಮ್ಮ ಶಾಸಕರಾಗಿ ಅವರು ಪ್ರತಿಯೊಂದು ಸಮಾಜಮುಖಿ ಸಭೆಯಲ್ಲಿ ಭಾಗವಹಿಸಿ ಅವರ ಒಂದು ಭಾಗವಹಿಸುವೆ ಅದು ಅವರ ಏನು ಆ ಕನ್ಸರ್ನ್ ತೋರಿಸುತ್ತೆ ನಮ್ಮ ಸಮಾಜದ ಇದಕ್ಕೆ ಏನು ಸ್ಪಂದನೆಗೆ. ಸೊ ಆ ವಿಷಯದಲ್ಲಿ ನಾನು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ, ಭರತ್ ಶೆಟ್ಟಿ ಅವರಿಗೆ. ರಮೇಶ್ ಅವರು ಆವಾಗ ನಮ್ಮ ಮುರಳೀಮನ್ ಅವರು ಪಕ್ಕನೆ ಸಂಪರ್ಕ ಸಿಗದಿದ್ದರೆ ರಮೇಶ್ ಅವರಿಗೆ ನಾವು 2-3 ಸಾರಿ ಇದು ಏನು ಸಂಪರ್ಕ ಮಾಡಿ ನಮ್ಮ ಕೆಲವೆಲ್ಲ ವಿಷಯ ನಾನು ಮಾತಾಡಿದ್ದೇನೆ, ಅವರು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಗೃಹ ರಕ್ಷಕ ದಳ ಸಿಬ್ಬಂದಿಗೆ ನೀವು ಮಾಡುವ ಸೇವೆ ನಿಜವಾಗಿ ಅದು ಯಾರಿಗೂ ಗೊತ್ತಾಗೋದಿಲ್ಲ. ನೀವು ಎಲ್ಲೆಲ್ಲಿ ಇರ್ತೀರಿ, ಯಾವ ಟೈಮಲ್ಲಿ ಎಲ್ಲಿ ಇರ್ತೀರಿ ಅದು ನಿಮಗೆ ಮಾತ್ರ ಗೊತ್ತುವೇನ, ಅದು ಪೇಪರಲ್ಲಿ ಬಂದು ಗೊತ್ತಾಗೋದು ವಿಷಯ ಅಲ್ಲ. ಸೊ ನಿಮ್ಮ ಆ ಸೇವೆಗೆ ದೇವರು ನಿಮಗೂ ನಿಮ್ಮ ಮನೆಯವರಿಗೂ ಕೃಷ್ಣಾನಂದ ಪೈ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಮಂಗಳೂರು ಇವರನ್ನು 2 ಮಾತುಗಳನ್ನಾಡಲು ಕೇಳಿಕೊಳ್ಳುತ್ತೇನೆ ಸರ್. ಅದಕ್ಕೂ ನೆರೆದಿರುವ ಸಭಿಕರೇ ಹಾಗೂ ವೇದಿಕೆಯಲ್ಲಿರುವ ಗಣ್ಯರೇ, ಹೆಚ್ಚಿಗೆ ಮಾತಾಡಲಿಕ್ಕೆ ಏನಿಲ್ಲ. ಯಾಕಂದ್ರೆ ಭರತ್ ಶೆಟ್ರು ಆಲ್ರೆಡಿ ಮಾತಾಡಿ ಆಗಿದೆ, ಅಲ್ಲದೆ ಉಮೇಶ್ ಪ್ರಭುರವರು ಮಾತಾಡಿ ಆಗಿದೆ. ಹಾಗಾಗಿ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಬೇರೆಯವರ ಜೊತೆ ಕೂಡಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಕೊರೋನಾದ ಕಾರಣ ಉಮೇಶ್ ಪ್ರಭುರವರು ಹೇಳಿದಾಗೆ 3 ತಿಂಗಳು ನಮ್ಮ ಕಾರ್ಯಕ್ರಮ ನಡೆಯಲಿಲ್ಲ. ಈಗ 4 ತಿಂಗಳಿಂದ
ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೀತದೆ ಅಂತೇಳಿ ನಮ್ಮ ಅಭಿಪ್ರಾಯ. ಇದೇ ರೀತಿ ಬರುವ ಒಂದು ವಾರ ನಮ್ಮ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ನಾಳೆಯ ದಿನ ವಾಕರನ್ನು ನಾವು ಇದಕ್ಕೆ ಒಂದು ಶಾಲೆಗೆ ಕೊಡ್ತಾ ಇದ್ದೇವೆ. ನಾವು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ನಮ್ಮ ಪ್ರೆಸೆಂಟ್ ಕಾಲೇಜಲ್ಲಿ ಮಾಡಿಸ್ತಾ ಇದ್ದೇವೆ. ಅದರ ನಂತರ ರೈತರ ದಿನಾಚರಣೆ ಅಂತೇಳಿ ಮಾಡ್ತಾ ಇದ್ದೇವೆ. ಮತ್ತೊಂದು 2-3 ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ಕಾರ್ಯಕ್ರಮವನ್ನು ನಾವು ಪ್ರಸನ್ನ ಕುಮಾರ್ ಜೊತೆಯಲ್ಲೂ ಹ್ಯೂಮನ್ ರೈಟ್ಸ್ ಲೀಗಲ್ ಅವೇರ್ನೆಸ್ ಅದನ್ನು ನಾವು 24ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಲಯನ್ಸ್ ಕ್ಲಬ್ ಮಂಗಳೂರಲ್ಲಿ ಮಾಡ್ತಾ ಇದ್ದೇವೆ. ಬರಬೇಕು ಅಂತ ಹೇಳಿ ನಾನು ಹೇಳಿಕೊಳ್ತಾ ಅವಕಾಶ ಕೊಟ್ಟದಕ್ಕೆ ವಂದನೆಗಳು. ಫೆಡರೇಷನ್ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಶ್ರೀಮಾನ್ ಪ್ರಸನ್ನ ಕುಮಾರ್ ಅಧ್ಯಕ್ಷರವರನ್ನು ಕೇಳಿಕೊಳ್ಳುತ್ತೇವೆ. ಮಾತಾಡಲಿಕ್ಕೆ ನಮ್ಮ ಕೇಂದ್ರೀಯ ಅಧ್ಯಕ್ಷರು ಮಾಡ್ತಾರೆ. ನಾವು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ದೇಹ ವಾಕ್ಯದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ನಾನು, ನನ್ನ ಹೆಂಡತಿ, ಮನೆ, ಮಕ್ಕಳು ಅಂತ ಯೋಚಿಸ್ತಾ ಹೋದರೆ ಯಾರು ಸಮಾಜ ಸೇವೆ ಮಾಡಲಿಕ್ಕಾಗಲಿಲ್ಲ. ನಮಗೆ ನಿಮ್ಮ ಬಗ್ಗೆ ಯಾಕೆ ಪ್ರೀತಿ ಅಂದರೆ ನಮ್ಮ ಅಧ್ಯಕ್ಷರಿದ್ದಾಗೆ ಸರ್ಕಾರಿ ನೌಕರಿಗೆ ಒಳ್ಳೆ ಸಂಬಳ, ರಜೆ, ಭತ್ಯೆ ಎಲ್ಲ ಸಿಗ್ತದೆ. ನಮ್ಮ ಶಾಸಕರು ಹೇಳಿದಾಗೆ ನೀವು ಸರ್ಕಾರ ನೌಕರು ಹೌದು, ಸರ್ಕಾರ ನೌಕರು ಅಲ್ಲದ್ರೂ ಹೌದು. ಹಾಗಾಗಿ ನಿಮ್ಮ ಬಗ್ಗೆ ನಮ್ಗೆ ವಿಶೇಷ ಕಾಳಜಿಯಿಂದ ನಿಮ್ಮ ಆರೋಗ್ಯ ಕೂಡ ನೀವು ಸಮಾಜ ಕೆಲಸ ಮಾಡುವ ಕಾರಣ ನಿಮ್ಮ ಆರೋಗ್ಯ ಕೂಡ ಮುಖ್ಯ ಅನ್ನೋ ಕಾರಣಕ್ಕೆ ನಾವು ಇವತ್ತು ನಿಮ್ಮ ಮುಂದೆ ನಿಂತಿದ್ದೇವೆ. ಅದೇ ರೀತಿ ನಿಮ್ಮ ಕಮಾಂಡೆಂಟ್ ಬಗ್ಗೆ ನಾವು ಬಂದ್ವಿ. ನಾವು ನಮ್ಮ ಕಾರ್ಯದರ್ಶಿಗಳು 10 ನಿಮಿಷದಲ್ಲಿ ಹೇಗಾಗಬೇಕು ಕಂಪ್ಲೀಟ್ ಚಾಕ್ಔಟ್ ಮಾಡಿದ್ವಿ. ನಾವು ಮನೆಗಳು ತಲುಪುವಾಗ ವಾಟ್ಸಪ್ ಮಾಡಿದ್ವಿ ಹೀಗೆ ಕಾರ್ಯಕ್ರಮ. ಹಾಗಾಗಿ ವಿಶೇಷ ಅಭಿನಂದನೆಗಳು. ನಾನು ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ರೀತಿಯನ್ನು ನಾನು ನೋಡಲಿಲ್ಲ. ಆ್ಯಕ್ಚುಲಿ ನಾನು ಸಾರ್ವಜನಿಕ ಜೀವನದಲ್ಲಿ 22 ವರ್ಷದಿಂದ ಇದ್ದೇನೆ. ಆದರೂ ಕೂಡ ಭಾರಿ ಒಳ್ಳೆ ರೀತಿಯ ಸ್ಪಂದನೆ ಮಾತ್ರವಲ್ಲ, ಕೂಡಲೇ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೇಪರ್ ಕೊಡುವಂಥದ್ದು ಇರ್ಬೋದು, ಗೆಸ್ಟ್ಗಳನ್ನು ಮಾಡುವಂಥದ್ದು. ಅವ್ರಿಗೆ ಒಂದು ಇದಿತ್ತು, ಭರವಸೆಗಳು ಬರ್ತಾರಾ ಅಂತಿತ್ತು. ನಾನು ಬೆಳಗ್ಗೆ ಮನೆಗೆ ಹೋಗಿ ಹೇಳಿ ಬಂದೆ, ಭರತನಿಗೆ ಇದು ಬರೋಡೆ ಅಂತ ಬರಲೇಬೇಕು. ಯಾಕೆಂದ್ರೆ ಅವ್ರ ಕ್ಷೇತ್ರದಲ್ಲಿ ಕೆಲಸ ಆಗ್ತಾ ಇದೆ, ನಾವು ಒಳ್ಳೆ ಕೆಲಸ ಮಾಡ್ತೇವೆ. ಭರಶೆಟ್ರು ನೋಡಬೇಕು, ಅರಿಸಬೇಕು ನಮ್ಮನ್ನೆಲ್ಲ. ಹಾಗಾಗಿ ವಿಶೇಷವಾಗಿ ಭರಶೆಟ್ರಿಗೂ ಅಭಿನಂದನೆಗಳು, ನೀವಿಂದ ಎಲ್ಲರಿಗೂ ಅಭಿನಂದನೆಗಳು. ಬಂಧುಗಳೇ, ಇದೇ 24ನೇ ತಾರೀಕು ಲೀಗಲ್ ಅವೇರ್ನೆಸ್ ಕಾರ್ಯಕ್ರಮ ಇದೆ, ಅದಕ್ಕೂ ಭಾಗವಹಿಸಬೇಕು. ಅದಾದ ನಂತರ ನಮ್ಮದು ಪದಗ್ರಹಣ ಸಮಾರಂಭ ಮತ್ತು ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಇದೆ, ಅದಕ್ಕೂ ತಾವೆಲ್ಲ ಬರಬೇಕು ಅಂತ ಕೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಕೇಂದ್ರೀಯ ಅಧ್ಯಕ್ಷರು ಶ್ರೀಮಾನ್ ಬಾಲಕೃಷ್ಣ ರೈ ಅವರನ್ನು 2 ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸರ್. ಭಾರತದಲ್ಲಿ ಅತ್ಯಂತ ಹೆಸರುವಾಸಿಯಾದಂತಹ ಅತ್ಯಂತ ಸುಸಜ್ಜಿತ ಉಪಕರಣಗಳನ್ನು ಹೊಂದಿರುವಂತಹ ಖ್ಯಾತ ನೇತ್ರ ಚಿಕಿತ್ಸಾಲಯ ಅಂತ ಹೇಳಿದ್ರೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆಯುವ ಪ್ರಸಾದ್ ನೇತ್ರಾಲಯ. ನಾನು ಈ ಮಾಹಿತಿಯನ್ನು ಯಾಕೆ ಕೊಡ್ತೀನಿ ಅಂತ ಹೇಳಿದ್ರೆ, ನಾವು ಅನೇಕ ಶಿಬಿರಗಳನ್ನ ಅವರ ಮೂಲಕ ಮಾಡಿಸಿದ್ದೀವಿ. ಅವರದ್ದೇ ಆದ ಒಂದು ಸಪರೇಟ್ ಟ್ರಸ್ಟ್ ಕೂಡ ಇದೆ. ಅತ್ಯಂತ ತೀರಾ ಕೆಳವರ್ಗದ, ತೀರಾ ಆರ್ಥಿಕವಾದಂತಹ ಸಮಸ್ಯೆ ಇರುವಂತಹ ಜನರಿಗೆ ಉಚಿತವಾದಂತಹ ಶಸ್ತ್ರಚಿಕಿತ್ಸೆ ಮತ್ತು ಇನ್ನಿತರ ಸೇವೆಗಳನ್ನು ಅವರು ಕೊಡ್ತಾ ಇದ್ದಾರೆ. ನಮ್ಮ ಹತ್ರ ಅವರು ಕರೆದ ಒಂದು ದಿವಸ ಹೇಳಿದ್ದಾರೆ, ಬಾಲಣ್ಣ, ಯಾರಾದರೂ ತೀರಾ ಬಡವರು ನಿಮಗೆ ಕಂಡ್ರೆ, ಅವರಿಗೆ ಅಸಹಾಯಕ ಪರಿಸ್ಥಿತಿ ಇದ್ರೆ ನಮ್ಮ ಆಸ್ಪತ್ರೆಗೆ ಕಳಿಸಿ ನನಗೊಂದು ಫೋನ್ ಮಾಡಿ ಹೇಳಿ, ನಾನು ಅವರಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನಿಮ್ಮ ಮುಂದೆ ನಾನು ಹೇಳುವುದೇನಂತ ಹೇಳಿದ್ರೆ, ಈ ಪ್ರಸಾದ್ ನೇತ್ರಾಲಯವನ್ನ ಅತ್ಯಂತ ಸುಸಜ್ಜಿತ ಈ ಪ್ರಸಾದ್ ನೇತ್ರಾಲಯವನ್ನ ತಾವುಗಳು ಬಳಸಿಕೊಳ್ಬೇಕು ಅಂತ ಹೇಳಿ ನಿಮಗೆ ನಾನೊಂದು ಕರೆಯನ್ನು ಕೊಡ್ತಾ ಇದ್ದೀನಿ. ಅವರ ಸಿಬ್ಬಂದಿಗಳು ಇವತ್ತು ನಾವು ಬರೋದಕ್ಕಿಂತ ಮುಂಚೆ ಇಲ್ಲಿ ಬಂದು ನಮ್ಮನ್ನು ಕಾಯ್ತಾ ಇದ್ದಾರೆ. ಆದರೆ ಅವರ ಕಾರ್ಯಶೈಲಿಯಲ್ಲಿ ಎಷ್ಟು ಅವರು ಉತ್ತೇಜನವನ್ನ ಪಡೆದು ಸಮಾಜಕ್ಕೋಸ್ಕರ ಒಳ್ಳೆಯ ಕೆಲಸವನ್ನ ಮಾಡ್ತಾ, ಈ ಕ್ಯಾಂಪಿನಿಂದ ಅವರಿಗೆ ಲಾಭ ಇಲ್ಲ. ಅವರ ಆಸ್ಪತ್ರೆಗೆ 10 ಪೇಷಂಟ್ ಹೋದ್ರೆ ಅವರಿಗೆ ನಷ್ಟವೇ. ಆದರೆ ಸಾಮಾಜಿಕ ನೆಲೆಯಲ್ಲಿ ಇಂತಹ ಕೆಲಸ ಆಗಬೇಕು, ಕಣ್ಣಿಲ್ಲದವರಿಗೆ ಕಣ್ಣು ಕೊಡಬೇಕು, ಕಣ್ಣಿನ ನ್ಯೂನ್ಯತೆ ಇರುವವರಿಗೆ ಅದನ್ನು ಸರಿ ಮಾಡಿಕೊಡಬೇಕು ಅನ್ನೋ ಒಂದು ಏಕೈಕ ಚಿಂತನೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು. ಹಾಗೆ ಇಲ್ಲಿ ಈ ವೇದಿಕೆಯಲ್ಲಿ ಹಲ್ಲು ಮತ್ತು ಕಣ್ಣು 2 ಕೂಡ ಇದೆ. ನಮಗೆ 2 ಜೀವನದಲ್ಲಿ 2 ಅವಶ್ಯಕವಾದಂತಹ ವ್ಯವಸ್ಥೆಗಳು. ಒಂದು ನೋಡುವುದಕ್ಕೆ ಕಣ್ಣು, ಮತ್ತೆ ತಿಂದ ಆಹಾರವನ್ನ ಹೇಗೆ ಬಳಸಿಕೊಂಡು ಜೀರ್ಣಿಸಿಕೊಳ್ಳಬೇಕು ಅನ್ನೋದಕ್ಕೆ ಒಂದು ಹಲ್ಲುಗಳು. ಈ 2 ಕೂಡ ನಮ್ಮ ಮುರಳಿ ಮೋಹನ್ ಅವರು ಕೂಡ ಉಚಿತವಾದ ದಂತ ಶಿಬಿರಗಳನ್ನು ಅನೇಕ ನಡೆಸಿ ಅವರ ಕ್ಲಿನಿಕ್ ನಲ್ಲೂ ಕೂಡ ಉಚಿತವಾದ ಅನೇಕ ಸವಲತ್ತುಗಳನ್ನು ಕೊಟ್ಟವರು. ಆ ನಿಟ್ಟಿನಲ್ಲಿ
ನಾವು ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸುವುದಕ್ಕೆ ಪ್ರಸನ್ನ ಅವರು ಬಹಳ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ ಅವರ ಜೊತೆ ಇಂಥ ಒಂದು ಸಮಾಜಮುಖಿ ಕೆಲಸವನ್ನು ಮಾಡೋದಕ್ಕೆ. ಹಾಗೆ ಹ್ಯೂಮನ್ ರೈಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅನೇಕ ಆರೋಗ್ಯ ಶಿಬಿರ ಇರ್ಬೋದು, ಅನೇಕ ತರಬೇತಿ ಶಿಬಿರ ಇರ್ಬೋದು, ಅದನ್ನು ಸಂಯೋಜನೆ ಮಾಡ್ತೀವಿ. ನಮ್ಮದೊಂದು ಕುಟುಂಬ, ಮಾನವ ಕುಟುಂಬ ಅಂತ ನಾವು ಹೇಳ್ತೀವಿ. ಈ ಕುಟುಂಬದ ಜೊತೆಯಲ್ಲಿ ಸಮಾಜಕ್ಕೆ ನಮ್ಮ ಕುಟುಂಬವನ್ನು ಹೇಗೆ ನಾವು ಸಾಕಿ ಸಲಹುತ್ತೇವೋ ಅದೇ ರೀತಿಯಲ್ಲಿ ಈ ಸಮಾಜದ ಇತರ ನೊಂದವರ ಕುಟುಂಬಗಳನ್ನು ಕೂಡ ಒಂದಷ್ಟು ಕಾಳಜಿಯಿಂದ ನೋಡಿಕೊಳ್ಳುವಂತಹ ವ್ಯವಸ್ಥೆಯನ್ನ ನಮ್ಮ ಈ ಸಂಸ್ಥೆಯಿಂದ ಮಾಡ್ತಾ ಇದ್ದೀವಿ. ಅನೇಕ ಕೆಲಸಗಳನ್ನು ಮಾಡಿದ್ದೀವಿ, ಅದನ್ನು ಹೇಳ್ತಾ ಹೋದ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ. ಈ ಸಂಸ್ಥೆಯಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರು ಸಹೋದರ ರೀತಿಯಲ್ಲಿ ಜಗಳಾಡ್ಕೊಳ್ತೀವಿ, ಆಮೇಲೆ ಮತ್ತೆ ಮಾತಾಡ್ಕೊಳ್ತೀವಿ, ಆಮೇಲೆ ಮತ್ತೆ ಹೆಗಲು ಕೈಯಾಗಿ ಹೋಗ್ತೀವಿ. ಈ ರೀತಿಯಾದ ಸಮಾಜಮುಖಿ ಚಿಂತನೆಗೋಸ್ಕರ ನಾವು ಒಟ್ಟಾಗ್ತೀವಿ. ನಮ್ಮ ಮನೆಗೆ ಇದರಿಂದ ಏನು ತಗೊಂಡು ಹೋಗುದಿಲ್ಲ. ಇದರಿಂದ ನಮಗೆ 10 ರೂಪಾಯಿ ಖರ್ಚೇ ವಿನ ನಮಗೆ ಇದರಲ್ಲಿ ಏನು ಲಾಭ ಇಲ್ಲ. ಇದನ್ನು ತಾವು ದಯವಿಟ್ಟು ತಿಳ್ಕೊಳ್ಬೇಕು. ಲಯನ್ಸ್ ಕ್ಲಬ್ನವರು ಅಷ್ಟೇ ತಮ್ಮ ಕಿಸೆಯಿಂದ ಕೈಯಿಂದ ಹಾಕಿ ಒಂದಷ್ಟು ಸಮಾಜ ಸೇವೆಯನ್ನು ಮಾಡ್ತಾರೆ. ಅವರು ಮಾಡುವಂತ ಕೆಲಸ ಕೂಡ ಅತ್ಯಂತ ಶ್ಲಾಘನೀಯ ಮತ್ತು ಶ್ರೇಷ್ಠ ಕೆಲಸ. ನಮ್ಮ ಸಂಸ್ಥೆಯಿಂದ ಪೊಲೀಸ್ ಇಲಾಖೆಗೆ ನಾವು ಮಾನವ ಕುಲ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಸರ್. ಅದೇ ರೀತಿ ತಾವು ಡಾಕ್ಟರ್ ಇಚ್ಛೆ ಪಟ್ಟರೆ ನಿಮ್ಮ ಸಿಬ್ಬಂದಿಗಳಿಗೂ ಕೂಡ ನಾವು ಮಾನವ ಕುಲ ಬಗ್ಗೆ ತರಬೇತಿಯನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೇವೆ. ಯಾಕೆ ಸಿಬ್ಬಂದಿಗಳಿಗೆ ತರಬೇತಿ ಬೇಕು ಅಂತ ಹೇಳಿದ್ರೆ, ನಾವು ಕರ್ತವ್ಯ ನಿರ್ವಹಿಸುತ್ತಿರುವ ವೇಳೆಯಲ್ಲಿ ಅನೇಕ ಲೋಪಗಳು ನಮ್ಮ ಕಡೆಯಿಂದ ಆಗಬಹುದು, ಅಥವಾ ಅನೇಕ ಲೋಪಗಳು ಸಾರ್ವಜನಿಕರ ಕಡೆಯಿಂದ ಆಗಬಹುದು. ಆದ್ರೆ ಅವನ್ನೆಲ್ಲ ಹೇಗೆ ನಿಭಾಯಿಸಬೇಕು, ಹೇಗೆ ಅದನ್ನ ನಾವು ಕರ್ತವ್ಯದ ನೆಲೆಯಲ್ಲಿ ತಗೊಂಡೋಗಬೇಕು ಅನ್ನೋ ಒಂದು ಸೂಕ್ಷ್ಮವಾದಂತಹ ಪರಿಕಲ್ಪನೆಯನ್ನು ನಿಮ್ಮ ಮುಂದೆ ನಾವು ಮಾನವ ಕುಲ ನೆಲೆಯಲ್ಲಿ ಇಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಯಾವಾಗ ಹೋದ್ರೂ ಕೂಡ ನಾವು ಬರ್ತೀವಿ ಸರ್. ದಯವಿಟ್ಟು ಇಂಥ ಅವಕಾಶವನ್ನು ತಾವುಗಳೆಲ್ಲ ಉಪಯೋಗಿಸಿಕೊಳ್ಬೇಕು. ಹಾಗೆ ವೇದಿಕೆಯನ್ನ ಈ ಒಂದು ಸರ್ಕಾರಿ ಗೃಹ ರಕ್ಷಕ ದಳದ ಈ ಸರ್ಕಾರಿ ಕಚೇರಿಯಲ್ಲಿ ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಕೂಡ, ವೇದಿಕೆಯಲ್ಲಿರುವಂತಹ ಹಿರಿಯವರಿಗೆ, ನಿಮಗೆ ಎಲ್ಲರಿಗೂ ಕೂಡ ನಾನು ಸಾಷ್ಟಾಂಗ ಪ್ರಣಾಮ ಮಾಡ್ತಾ ನಮ್ಮ ಮಾನವ ಅಂತ ಹೇಳಿದ್ರೆ ಸಮಾಜಕ್ಕಾಗಿ ನಿಷ್ಕಾಮ ಸೇವೆಯೇ ಪರಮ ಗುರಿ ಅಂತ ಹೇಳುವ ಒಂದು ಉದ್ದೇಶ ಇಟ್ಕೊಂಡು ಕನಿಷ್ಠ ಗೌರವಧನಕ್ಕೆ ಕೆಲಸ ಮಾಡುವಂತಹ ಒಂದು ಸರ್ಕಾರಿ ಅಧೀನದಲ್ಲಿರುವಂತಹ ಸ್ವಯಂ ಸೇವಾ ಸಂಸ್ಥೆಯವರು ಮಾಡಿದ್ವಿ. ಈಗ ಮಗದೊಮ್ಮೆ ಅವರಿಗೆ ನೇತ್ರ ತಪಾಸಣಾ ಶಿಬಿರವನ್ನು ನಾವು ಮಾಡಬೇಕು ಅಂದಾಗ ಪ್ರಸನ್ನ ಅವರು ಒಟ್ಟು ಸೇರಿದ್ರು. ಮಾನವ ಹಕ್ಕುಗಳ ಮಹಾಮೈತ್ರಿ ಹಾಗೂ ಲಯನ್ಸ್ ಕ್ಲಬ್ನವರು ಯಾವಾಗಲೂ ನಮ್ಮ ಜೊತೆ ಇದ್ದಾರೆ. ಲಯನ್ಸ್ನ ಎಲ್ಲ ಹಿರಿಯರು ನಮ್ಮ ಆತ್ಮೀಯ ಸ್ನೇಹಿತರೆ. ಯಾಕೆಂದ್ರೆ ಲಯನ್ಸ್ ಜೊತೆ ನಮಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಎಲ್ಲರೂ ನಮ್ಮ ಸ್ನೇಹಿತರು, ಆತ್ಮೀಯರು. ಅವ್ರ ಜೊತೆ ಒಡನಾಟ ಕಳೆದ 6 ವರ್ಷಗಳಿಂದ ನಿರಂತರವಾಗಿದೆ. ಮುಂದೆಯೂ ನಿಮ್ಮ ಸಹಕಾರ ನಮ್ಗೆ ಇರಲಿ ಅಂತ ಹೇಳುತ್ತಾ, ನಾವೆಲ್ಲ ಒಟ್ಟು ಸೇರಿ ಒಂದು ಸುದೃಢವಾದಂತಹ, ಒಂದು ಸುಭಿಕ್ಷವಾದಂತಹ, ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಕೈ ಜೋಡಿಸೋಣ ಅಂತೇಳಿ ನಾವು ನಿಮ್ಮ ಹತ್ರ ಮಗದೊಮ್ಮೆ ಕೇಳಿಕೊಳ್ತೇವೆ. ನಮ್ಮ ಹೋಮ್ ಗಾರ್ಡ್ಸು ಅವರಿಗಾಗಿ ಕೆಲಸ ಮಾಡೋದಲ್ಲ, ಸಮಾಜಕ್ಕಾಗಿ ಕೆಲಸ ಮಾಡೋದು, ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುವವರಲ್ಲ. ಒಂದು ಗೌರವಯುತವಾದಂತಹ ಒಂದು ಕೆಲಸ ಮಾಡುವಂತಹ ಒಂದು ಹೋಮ್ ಗಾರ್ಡ್ಸ್ ಮತ್ತೆ ಪೌರ ರಕ್ಷಣಾ ದಳದ ಹಿಂದೆ ನೀವೆಲ್ಲ ಭಿನ್ನವಾಗಿ ನಿಂತಿದ್ದೀರಾ. ಯಾವುದೇ ಸಮಾರಂಭದ ಕಾರ್ಯಕ್ರಮ ಮಾಡಿಕೊಂಡಾಗ ಲಯನ್ಸ್ ಇರ್ಬೋದು, JC ಇರ್ಬೋದು, ಮತ್ತೆ ಎಲ್ಲ ಸಂಘಟನೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಲವಾರು ಬಾರಿ ನೀವೆಲ್ಲ ನಮಗೆ ಒಂದು ನೈತಿಕ ಒಂದು ಧೈರ್ಯವನ್ನು ತುಂಬಿದ್ದೀರಾ. ಆ ಮೂಲಕ ನಮ್ಮ ಏನು ನಿಷ್ಕಾಮ ಸೇವೆಗೆ ಒಂದು ಹೊಸ ಅರ್ಥವನ್ನು ನೀವೆಲ್ಲ ಕೊಟ್ಟಿದ್ದೀರಾ. ಇವತ್ತು ಏನು ನೇತ್ರದಾನ ಅಭಿಯಾನ ಇದೆ, ನೇತ್ರ ತಪಾಸಣಾ ಶಿಬಿರ ಇದೆ, ಎಲ್ಲರೂ ಸಹ ನಾವೆಲ್ಲ ಪ್ಲೆಚ್ ಮಾಡೋಣ. ಸತ್ತ ನಂತರವೂ ನಾವು ಬದುಕಬೇಕಾದ್ರೆ, ಸಾರ್ಥಕತೆಯನ್ನು ಪಡಿಬೇಕಾದ್ರೆ ನಮ್ಮ ದೇಹದಲ್ಲಿರುವಂತಹ ಒಂದೊಂದೇ ಅಂಗಗಳನ್ನು ಜೀವಂತ ಇರುವಾಗಲೂ ಸಹ ದಾನ ಮಾಡಲಿಕ್ಕೆ ಆಗ್ತದೆ. ಕೆಲವೊಂದು ಅಂಗಗಳನ್ನು ಸತ್ತ ನಂತರ ಶಾಸಕರು ಹೇಳಿದರು. ಸೊ ನೇತ್ರದಾನ ಅಭಿಯಾನವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಶಾಸಕರು ಅವರು ಮಾಡಿ ನಿಮಗೆಲ್ಲ ಮಾದರಿಯಾಗಿದ್ದಾರೆ. ನಾವೆಲ್ಲ ಸೇರಿ ಇವತ್ತು ಪ್ಲೆಚ್ ಮಾಡೋಣ. ನಮ್ಮ ನಂತರದ ದಿನಗಳಲ್ಲಿ ನಮ್ಮ ನೇತ್ರವನ್ನು ದಾನ ಮಾಡೋಣ. ಅದನ್ನು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವುದನ್ನು ಬಿಟ್ಟು ನಮ್ಮ ದೃಷ್ಟಿಯನ್ನು ಇನ್ನೊಬ್ಬರ ದೃಷ್ಟಿಗೆ ಬಾಳು ನೀಡಿ, ಕಣ್ಣು ನೀಡಿ ಅವರಿಗೆ ಬಾಳು ನೀಡೋಣ ಅಂತ ಹೇಳುತ್ತಾ, ಇವತ್ತು ನಮಗೆಲ್ಲ ಸಹಕರಿಸಿದ ಎಲ್ಲರಿಗೂ ನಾನು ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ಅಂತೇಳಿ ನಿಮ್ಮ ಸಹಕಾರಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಡಾಕ್ಟರ್ ಭರತ್ ಶೆಟ್ಟಿ ಬೈ ಮಾನ್ಯ ಗೌರವಾನ್ವಿತ ಶಾಸಕರು ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸ್ವಾಗತ ಭಾಷಣವನ್ನು ಮಾಡಿದ ಅದೇ ರೀತಿ ಅಧ್ಯಕ್ಷರು